ಮನುಷ್ಯನ ಪ್ರಾಣ ಇಷ್ಟು ಅಗ್ಗವಾಗಿದೆಯಾ? ಕೇವಲ ಒಂದು ಚಿಕನ್ ಕರಿ ಹಂಚಿಕೊಳ್ಳಿಲ್ಲ ಅನ್ನೋ ಕಾರಣಕ್ಕೆ ಸೋದರಳಿಯನೇ ತನ್ನ ಸ್ವಂತ ಮಾವನನ್ನ ಬರ್ಬರವಾಗಿ ಹೊಡೆದು ಕೊಂದಿದ್ದಾನೆ. ಕೇರಳದ ಪಾಲಕ್ಕಾಡ್ ಜಿಲ್ಲೆಯಲ್ಲಿ ಈ ಕರುಣಾಜನಕ ಘಟನೆ ನಡೆದಿದೆ. ಊಟದ ತಟ್ಟೆಯ ಮುಂದೆ ಶುರುವಾದ ಜಗಳ ಸ್ಮಶಾನದವರೆಗೆ ತಲುಪಿದೆ. ಅಸಲಿಗೆ ಆ ಮನೆಯಲ್ಲಿ ಅಂದು ನಡೆದಿದ್ದೇನು? ಹಂತಕ ಸೋದರಳಿಯ ಈಗ ಎಲ್ಲಿದ್ದಾನೆ? ಬನ್ನಿ ಈ ಕಂಪ್ಲೀಟ್ ರಿಪೋರ್ಟ್ ನೋಡೋಣ. ಪಾಲಕ್ಕಾಡ್ನ ಕೌಂಡನೂರಿನ ಸೆಂಥಿಲ್ ಕುಮಾರ್ ಎಂಬುವವರು ತಮ್ಮ ಸಹೋದರಿಯ ಮಗ ಪ್ರಭಾಕರನ್ ಜೊತೆ ವಾಸವಾಗಿದ್ರು. ಸೋಮವಾರ ರಾತ್ರಿ ಇಬ್ಬರೂ ಮದ್ಯ ಸೇವಿಸಿ ಊಟಕ್ಕೆ ಕುಳಿತಿದ್ದರು. ಕುಮಾರ್ ಮನೆಯಲ್ಲಿ ಚಿಕನ್ ಕರಿ ಮಾಡಿದ್ರು, ಆದ್ರೆ ಅದನ್ನ ಪ್ರಭಾಕರನ್ ಜೊತೆ ಹಂಚಿಕೊಳ್ಳಲು ಒಪ್ಪಲಿಲ್ಲ. ಇದೇ ವಿಷಯಕ್ಕೆ ಇಬ್ಬರ ನಡುವೆ ಜೋರಾಗಿ ಜಗಳ ನಡೆದಿದೆ. ಮನೆಯಿಂದ ಹೊರಬಂದ ಕುಮಾರ್ ಅವರನ್ನ ರಸ್ತೆಯಲ್ಲಿ ತಡೆದ ಪ್ರಭಾಕರನ್ ಪ್ಲಾಸ್ಟಿಕ್ ಪೈಪ್ನಿಂದ ಅವರ ತಲೆ ಮತ್ತು ದೇಹದ ಮೇಲೆ ಅಮಾನವೀಯವಾಗಿ ಹಲ್ಲೆ ಮಾಡಿದ್ದಾನೆ. ಹಲ್ಲೆಯ ರಭಸಕ್ಕೆ ಕುಸಿದು ಬಿದ್ದ ಕುಮಾರ್ ಅವರನ್ನ ಆಸ್ಪತ್ರೆಗೆ ದಾಖಲಿಸಿದರೂ ಫಲಕಾರಿಯಾಗದೆ ಅವರು ಮೃತಪಟ್ಟಿದ್ದಾರೆ. ಘಟನೆ ನಡೆದ ತಕ್ಷಣ ಆರೋಪಿ ಪ್ರಭಾಕರನ್ ತನ್ನ ಬೈಕ್ನಲ್ಲಿ ತಮಿಳುನಾಡಿಗೆ ಪರಾರಿಯಾಗಲು ಯತ್ನಿಸಿದ್ದು, ಆತನನ್ನ ಕೊಳಿಂಜಂಪರ ಪೊಲೀಸರು ತಮಿಳುನಾಡು ಪೊಲೀಸರ ಸಹಾಯದೊಂದಿಗೆ ಅರೆಸ್ಟ್ ಮಾಡಿದ್ದಾರೆ. ಮದ್ಯದ ಅಮಲಿನಲ್ಲಿ ನಡೆದ ಈ ಕ್ಷುಲ್ಲಕ ಜಗಳ ಇವತ್ತು ಒಂದು ಕುಟುಂಬವನ್ನೇ ಬೀದಿಗೆ ತಂದಿದೆ. ಮದ್ಯಪಾನ ಮತ್ತು ತಾಳ್ಮೆಯಿಲ್ಲದ ಕೋಪ ಇವತ್ತು ಹತ್ತಿರದ ಸಂಬಂಧಗಳನ್ನೇ ಬಲಿ ಪಡೆಯುತ್ತಿದೆ. ಈ ದುರಂತದ ಬಗ್ಗೆ ನಿಮ್ಮ ಅನಿಸಿಕೆಯೇನು? ಕಮೆಂಟ್ ಮಾಡಿ ತಿಳಿಸಿ. ಪ್ರಮುಖ ಕ್ರೈಮ್ ಸುದ್ದಿಗಳ ಅಪ್ಡೇಟ್ಸ್ಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.